ತಮಿಳುನಾಡಿನ ಕರೂರು ಜಿಲ್ಲಾ ಕೇಂದ್ರದಲ್ಲಿ ನಡೆದ ಕಾಲ್ತುಳಿತದಲ್ಲಿ 41 ಮಂದಿ ಸಾವು ಕಂಡಿದ್ದಕ್ಕೆ ತಮಿಳಗ ವೆಟ್ರಿ ಕಳಂ ಪಕ್ಷ ಜವಾಬ್ದಾರಿ ಎಂದು ಪಕ್ಷದ 3 ಪದಾಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ತಮಿಳಿಗ ವೆಟ್ರಿ ಕಳಂ ಸ್ಥಾಪಿಸಿ ರಾಜಕೀಯಕ್ಕೆ ಕಾಲಿಟ್ಟಿರುವ ನಟ ವಿಜಯ್ ಹತ್ತಿರದಲ್ಲೇ ಪಕ್ಷದ ಪ್ರಚಾರದಲ್ಲಿದ್ದರೂ ಸಮಾವೇಶದ ಸಮೀಪ 7 ಗಂಟೆಗಳ ಕಾಲ ತಡವಾಗಿ ಬಂದರು. ಸಂಘಟಕರು ಮಧ್ಯಾಹ್ನ 12 ಗಂಟೆಯಿಂದ ಈಗ ಬರುತ್ತಾರೆ, ಇದೂ ಬಂದರು ಎಂದು ಮೈಕ್ನಲ್ಲಿ ಹೇಳುತ್ತಲೇ ಇದ್ದರು. ಕಾಲ್ತುಳಿತದ ಸಾವಿಗೆ ಈ ಅಪ್ರಬುದ್ಧ ನಡೆಯೇ ಕಾರಣ ಎಂದಿರುವ ಸ್ಥಳೀಯ ಪೊಲೀಸರು ಪಕ್ಷದ 3 ಪದಾಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ. ತಮಿಳಿಗ ವೆಟ್ರಿ ಕಳಂ ಪಕ್ಷದ ಕರೂರು ಜಿಲ್ಲಾ ಕಾರ್ಯದರ್ಶಿ ಮತಿಯಳಗನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಸಮಾವೇಶ ಮತ್ತು ರ್ಯಾಲಿಯ ಕೆಟ್ಟ ನಿರ್ವಹಣೆಗೆ ಮತಿಯಳಗನ್ ಅಲ್ಲದೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸ್ಸಿ ಆನಂದ್, ಜಂಟಿ ಪ್ರಧಾನ ಕಾರ್ಯದರ್ಶಿ ನಿರ್ಮಲಾ ಕುಮಾರ್ ಕಾರಣ ಎಂದಿರುವ ಪೊಲೀಸರು ಈ 3 ವಿರುದ್ಧ ಎಫ್ಐಆರ್ ದಾಖಲಿಸಿದೆ. Celebrating the brides of now. Kahani Bridal Stories by Bhima.